ತುರುವೇಕೆರೆ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟನ್ನು ಇಟ್ಟು ವ್ಯಾಪಾರ ನಡೆಸುತ್ತಿದ್ದರು. ಆದರೆ ದಿಢೀರನೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಇದನ್ನು ತೆರವುಗೊಳಿಸಲು ಮುಂದಾಗಿ ಸ್ಥಳಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮಾರುತಿ, ಕಾರ್ಯದರ್ಶಿಯಾದ ಚಂದ್ರು, ಉಮೇಶ್ ಎಸ್ಕೆ, ಬೀದಿ ಬದಿ ವ್ಯಾಪಾರಿಗಳ ಲೀಗಲ್ ಅಡ್ವೈಸರ್ ಶಾಂತಮ್ಮ, ಶಶಿ, ರಮೇಶ್ ಇನ್ನು ಅನೇಕ ಬೀದಿ ಬದಿ ವ್ಯಾಪಾರಿಗಳು ಸೇರಿ ತಾಲೂಕು ದಂಡಾಧಿಕಾರಿಗೆ ಬೀದಿ ಬದಿ ವ್ಯಾಪಾರ ಸಮಿತಿ ಸೆಕ್ಷನ್ 20ರ ಕಾಲಂ 2014 ಅಡಿಯಲ್ಲಿ 2 ವಾರಗಳ ಕಾಲ ಹಾಗೂ 4 ವಾರದೊಳಗೆ ಯಾವುದೇ ಬೀದಿ ಬದಿ ವ್ಯಾಪಾರಗಳನ್ನು ತೆರವುಗೊಳಿಸದಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ದು, ಸದರಿ ಆದೇಶವಿದ್ದರೂ ಸಹ ಈಗ ಪೊಲೀಸ್ ಇಲಾಖೆಯವರು ಏಕಾಏಕಿ ತೆರವುಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ತಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಿ ಬಡವರು, ದುರ್ಬಲರು ಆದ ಬೀದಿ ಬದಿ ವ್ಯಾಪಾರಿಗಳಿಗೆ ಕಾನೂನಾತ್ಮಕ ರಕ್ಷಣೆಯನ್ನು ನೀಡಿ ನ್ಯಾಯಾಲಯದ ಆದೇಶದಂತೆ ವ್ಯಾಪಾರಕ್ಕೆ ಯಾವುದೇ ಅಡೆತಡೆ ಮಾಡದಂತೆ ನಿರ್ದೇಶನ ನೀಡುವಂತೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸತ್ಯಭಾಮ, ಪುಷ್ಪಲತಾ, ಗಂಗಮ್ಮ, ಪ್ರೇಮಲತಾ, ಮುನಿಯೂರು ಕನ್ನಡದ ಕಂದ ವೆಂಕಟೇಶ್, ಶಾಂತಮ್ಮ, ಶಶಿ, ರಮೇಶ್, ಅಶೋಕ್, ರೇಣುಕಮ್ಮ, ನಾಗರತ್ನ, ಗಂಗಮ್ಮ, ವೆಂಕಟೇಶಯ್ಯ, ನೂರುಲ್ಲಾ, ಸದ್ದಾಂ, ಹುಸೇನ್, ಕಾಂತರಾಜು, ಶಂಕರೇಗೌಡ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಖಂಡಿತ ಸರ್, ನಾವು ಹೋಗಲ್ಲ ಅಂತ ಹೇಳ್ತಿಲ್ಲ ಸರ್. ಒಂಚೂರು ಸ್ವಚ್ಛತನ ಇದ್ರೆ ನಾವು ಖಂಡಿತ ಹೋಗಿ ರೆಡಿ ಇರ್ತೀವಿ. ಆ ಉದ್ದೇಶಕ್ಕೆ ಕಟ್ಬಿಟ್ರೆ ಖಂಡಿತ ಸರ್, ಅದು ನಮ್ದೇ ಅಲ್ಲ ಸರ್. ಅದು ನಾವು ಮಾಡಬೇಡಿ ಅಂತ ನಾವು ಯಾವಾಗಲೂ ಹೇಳ್ತಾ ಇಲ್ಲ. ಏನೋ ನಮಗೆ ಬರೀ ವ್ಯವಸ್ಥೆ ಮಾಡ್ಕೊಡಿ, ಏನು ಫೆಸಿಲಿಟೀಸ್ ಬೇಸಿಕ್ ಫೆಸಿಲಿಟೀಸ್ ಖಂಡಿತ ಸರ್. ನಾವು ಆಕ್ಚುಲಿ ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ಇದೇ ಪ್ರಶ್ನೆ ಹೇಳ್ತಾ ಇದ್ವಿ ಸರ್. ನಮ್ಗೆ ಜಾಗ ಮಾಡ್ಕೊಡಿ, ಕ್ಲಿಯರ್ ಮಾಡ್ಕೊಡಿ, ನಾವು ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ದೀವಿ. ಅವರು ಯಾವಾಗಾರು ಒಂದು ಟೈಮ್ ಎದ್ಬಿಟ್ಟು ಬುಲ್ಬುಲ್ ಬಂದ್ಬಿಟ್ಟ ಕಲಿ ಮಾಡಿ ಅಂತ ತಿರ್ಗಾ ಒಂದು ತಿಂಗಳಾದ್ಮೇಲೆ ತಿರ್ಗಾ ಸುಮ್ಮನೆ ಆಗ್ತಾರೆ. ತಿರ್ಗಾ ಬರೀ ಇದೇ ಆಗೋಯ್ತು ಸರ್ ನಮ್ಗೆ. ಆ ಮುನ್ಸಿಪಲ್ ಜಾಗ ಇದೆಯಲ್ಲ, ಈಗ ಬಿಲ್ಡಿಂಗ್ ಕಟ್ಟಿದಾರಲ್ಲ ಸರ್, ಈಗ ಗೌರ್ಮೆಂಟ್ ಬಿಲ್ಡಿಂಗ್ ಕಟ್ಟಿದಾರಲ್ಲ ಸರ್, ಕೋಟಿಗಟ್ಟಲೆ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿ, ಆ ಬಿಲ್ಡಿಂಗ್ ಹಿಂಭಾಗದಲ್ಲಿ ಜಾಗ ಇದೆ ಸರ್. ಅದೆಲ್ಲ ಮುನ್ಸಿಪಲ್ ಜಾಗನೇ. ನಮ್ಗೆ ಅದ್ರ ಕೊಟ್ಟರು ನಾವು ಇರಕ್ ರೆಡಿ ಸರ್. ನಾವು ಯಾರು ಹೋಗಲ್ಲ ಅಂತ ಹೇಳ್ತಿಲ್ಲ ಸರ್. ಹೊರಟ್ರೆ ಬೀದಿ ಬದಿಯಲ್ಲಿ ಯಾರು ಇಲ್ಲಿ ಇರ್ಕೊಡ್ದು, ಎಲ್ಲರೂ ಅಲ್ಲಿಗೆ ಹಾಕ್ಬಿಡಿ ಸರ್. ನಾವು ಅಲ್ಲಿ ಇರ್ತೀವಿ ಎಲ್ಲರೂ ಒಟ್ಟಿಗೆ. ಇಲ್ಲಿ ಒಂದು ಸೋಪಾದಿ ಏನು ಇಲ್ಲಿ ಸಿಗೋದು ಬೇಡ, ಎಲ್ಲರನ್ನೂ ಅಲ್ಲಿ ಹಾಕಿ ನಾವು ಅಲ್ಲಿ ಇರ್ತೀವಿ ಸರ್. ಏನ್ ಸರ್, ಸರಿನಾ ಸರ್? ನಾವ್ ಹೇಳ್ತಾ ಇಲ್ಲ ಸರ್, ಎಲ್ಲರನ್ನೂ